ಹೌದು, ಈಗ ಖುಷಿ ಆಯಿತು. ಹೌದ್ರೆ ಅವರು OTT ಯಲ್ಲಿ ಮಾಡುವಾಗ ನನಗೂ ಆಫರ್ ಬಂದಿತ್ತು. ಕಲರ್ಸ್ ಕನ್ನಡದವ್ರು ಹೇಳಿದ್ದು, ನೀನು ಮಾಡ್ತೀರಾ ಗುಂಡು ಮಾಮ? ನಾನು ಹೇಳಿದೆ, ಫಸ್ಟು ಪ್ರಾಡಕ್ಟ್ ಅವನ್ನು ಸ್ಟಾರ್ಟ್ ಮಾಡುವಾಗ ನನ್ನ ಮನೆಗೆ ಬಂದು ನನ್ನ ತಂದೆ ತಾಯಿದು ಮತ್ತು ನಂದು ಕಾಲು ಹಿಡಿದು ಹೋದಂಥ ಒಂದು ಹುಡುಗ ಈಗ ಅಲ್ಲಿ ಆ ಬಿಗ್ ಬಾಸ್ ಅಂತ ಇರುವಂಥ ಸರ್ಕಸಲ್ಲಿ ಗೆದ್ದು ಈಗ ಮಂಗಳೂರಲ್ಲಿ ಒಂದು ತುಳು ಸಿನಿಮಾ ಈಗ ಬರಲಿಕ್ಕಿದೆ, ಸರ್ಕಸ್. ಎರಡೂ ಸಕ್ಸಸ್ ಆಗಲಿ. ಸರ್ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೇನೆ ಸರ್. ಇವತ್ತು ನಾವು ರೂಪೇಶ್ ಶೆಟ್ಟಿ ಅವರ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೇವೆ. ನಿಮ್ಮ ಮತ್ತು ರೂಪೇಶ್ ಶೆಟ್ಟಿಯ ಮೊದಲ ಒಂದು ಭೇಟಿ ಎಲ್ಲಿ ಆಗಿದ್ದು, ಯಾವತ್ತಾಗಿತ್ತು, ನೆನಪಿದೆಯಾ? ರೂಪೇಶ್ ಶೆಟ್ಟಿ ಏನಾದರೆ ಪ್ರಾಡಕ್ಟ್ ಸ್ಟಾರ್ಟ್ ಮಾಡೋವಾಗನೇ ನನ್ನ ಹತ್ರ ಬರ್ತಿದ್ದಂಥ ಹುಡುಗ ಪಾಪ. ನಾನು ಬಾಲೆ ಅಂತ ಹೇಳೋದು, ನಮ್ಮ ತುಳುನಾಡು ಭಾಷೆಯಲ್ಲಿ ನಾವು ಬಾಲೆ ಅಂತೇಳಿ, ಎನ್ನ ಬಾಲೆ ಅಂತ ಹೇಳೋದು ನಾನು. ಒಂದು ಸಾಧನೆಯ ವಿಷಯ ಅಂದರೆ ಇಲ್ಲೀಗ ಪ್ರಚಾರದಲ್ಲಿ ಈಗ ಬರುವಂಥ ಒಂದು ನಾಯಕ ನಟ ಈಗ ರೂಪೇಶ್, ಮತ್ತು ಡೌನ್ ಟು ಅರ್ತ್, ಎಲ್ರಿಗೂ ಒಂದು ರೆಸ್ಪೆಕ್ಟ್ ಕೊಟ್ಟು ಮಾತಾಡುವಂಥ ಒಂದು ಪ್ರವೃತ್ತಿ ಉಳ್ಳಂಥ ಒಂದು ದೊಡ್ಡ ನಾಯಕ ನಟ. ಏನೋ ಒಂದು ಪಾಪ ಅವನ ಪ್ರತಿಭೆಗೆ ಮೆಚ್ಚಿ ನಮ್ಮದು ಬಿಗ್ ಬಾಸಲ್ಲಿ ಒಂದು ಈಗ ಫೈನಲ್ಗೆ ಬಂದಿದ್ದಾರೆ. ದೇವರು ಈಗ ಅವರನ್ನು ಸಕ್ಸಸ್ ಮಾಡ್ತಾನೆ. ಅಂದರೆ ಈಗ ಯಾವುದು ರೂಪೇಶ್ ಅವರು ಕೈ ಹಾಕ್ತಿದ್ದಾರೆ ಅದೆಲ್ಲ ಸಕ್ಸಸ್ ಆಗ್ತಿದೆ. ಇದು ಸಹ ಸಕ್ಸಸ್ ಅಂತ ನನ್ನ ಲೆಕ್ಕದಲ್ಲಿ ನಾನು ಭಾವನೆ ಬರ್ತೇನೆ. ನನ್ನ ಮನೆಗೆ ಬರ್ತಾನೆ. ದೇವರು ಒಳ್ಳೇದು ಮಾಡಲಿ. ಅಂದರೆ ಒಂದು ತುಂಬ ಕಷ್ಟಪಟ್ಟು ಮೇಲೆ ಬಂದಂಥ ಹುಡುಗ ನಾನು ನೋಡಿದ್ದು. ಅಂದರೆ ಫಸ್ಟು ಪ್ರಾಡಕ್ಟ್ ಅವನ್ನು ಸ್ಟಾರ್ಟ್ ಮಾಡುವಾಗ ನನ್ನ ಮನೆಗೆ ಬಂದು ನನ್ನ ತಂದೆ ತಾಯಿದು ಮತ್ತು ನಂದು ಕಾಲು ಹಿಡಿದು ಹೋದಂಥ ಒಂದು ಹುಡುಗ. ಹಾಗೆ ನಾನು ಅವನ ಬಗ್ಗೆ ನನಗೆ ತುಂಬ ಪ್ರೀತಿ ಇದೆ. ಮತ್ತು ಒಂದು ತುಂಬ ಸಿನಿಮಾ ಈಗೆಲ್ಲ ಹಿಟ್ಟಾಯಿತು ನಮ್ಮದು ಸೌತ್ ಕೆನರಾದಲ್ಲಿ. ಅದರಲ್ಲಿ ನಾನು ಒಳ್ಳೊಳ್ಳೆ ಪಾತ್ರವನ್ನು ಕೊಟ್ಟಿದ್ದಾನೆ. ಈಗ ಸರ್ಕಸ್ ಅಂತ ಒಂದು ಬರ್ತಾಯಿದೆ. ಈಗ ಅಲ್ಲಿ ಆ ಬಿಗ್ ಬಾಸ್ ಅಂತ ಇರುವಂಥ ಸರ್ಕಸಲ್ಲಿ ಗೆದ್ದು ಈಗ ಮಂಗಳೂರಲ್ಲಿ ಒಂದು ತುಳು ಸಿನಿಮಾ ಈಗ ಬರಲಿಕ್ಕಿದೆ, ಸರ್ಕಸ್. ಎರಡೂ ಸಕ್ಸಸ್ ಆಗಲಿ, ದೇವರು ಒಳ್ಳೇದು ಮಾಡಲಿ. ಈಗ ಎಷ್ಟೋ ವರ್ಷದಿಂದ ಬಿಗ್ ಬಾಸ್ ಅನ್ನೋ ಒಂದು ಕಾರ್ಯಕ್ರಮ ಬಂದಾಗ ಪ್ರತಿ ಸಲ ಕೂಡ ಒಂದು ನ್ಯೂಸ್ ಬರ್ತಾಯಿತ್ತು, ನವೀನ್ ಪಾಟೀಲ್ ಗುಂಡು ಮಾವ ನೆಕ್ಸ್ಟ್ ಸಲ ಬರ್ತಾರೆ ಅಂತ. ಈಗ ತುಳುನಾಡಿನಿಂದ ಹೋದಂಥ ಮೊದಲ ನಟ ರೂಪೇಶ್ ಶೆಟ್ಟಿ, ನಿಮಗೆ ಹೇಗೆ ಅನಿಸ್ತು ಅವ್ರು ಬಿಗ್ ಬಾಸಿಗೆ ಹೋಗಿದ್ದಾರೆ ಅಂತ ಕೇಳಿ? ಹೌದು, ಈಗ ಖುಷಿ ಆಯಿತು. ಹೌದ್ರೆ ಅವರು OTT ಯಲ್ಲಿ ಮಾಡುವಾಗ ನನಗೂ ಆಫರ್ ಬಂದಿತ್ತು. ಕಲರ್ಸ್ ಕನ್ನಡದವ್ರು ಹೇಳಿದ್ದು, ನೀನು ಮಾಡ್ತೀರಾ ಗುಂಡು ಮಾಮ? ನಾನು ಹೇಳಿದೆ, ನನಗೆ ಈಗಲೇ ಸ್ವಲ್ಪ ಬ್ಯುಸಿ ಇದ್ದೆ ಸರ್, ನನಗೆ ಈಗ ಟೈಮಿಂಗ್ ಕೊಡಲಿಕ್ಕೆ ಆಗ್ತಾ ಇಲ್ಲ, ನೆಕ್ಸ್ಟ್ ಟೈಮ್ ನೋಡು ಅಂತ ಹೇಳಿದ್ದೆ ನಾನು. ಬಟ್ ಖುಷಿ ಆಯ್ತು. ಅಂದರೆ ನಮ್ಮ ಹುಡುಗ ಹೋದಲ್ಲ ಅಲ್ಲಿಗೆ, ಈಗ ನಾವು ಹೋದಾಗೇನೆ ಅಲ್ಲಿಗೆ ಖುಷಿ, ಸಂತೋಷದ ವಿಷಯ. ಈಗ ರೂಪೇಶ್ ಶೆಟ್ಟಿ ಆಟದ ಬಗ್ಗೆ ಏನು ಹೇಳ್ತೀರಿ? ಹೇಗೆ ಆಟ ಆಡ್ತಾ ಇದ್ದಾರೆ? ಏನಾದರೂ ನಿಮಗೆ ಅಪ್ಡೇಟ್ ಇದೆ? ಈಗ ಮನೆಯಲ್ಲಿ ರೆಸ್ಟಲ್ಲಿ ಇದ್ದೀರಿ, ಹೇಗೆ ಅನ್ನಿಸ್ತಾ ಇದೆ? ಈಗ ಒಳ್ಳೆ ಆಡ್ತಾನೆ. ಅಂದರೆ ಎಲ್ಲರೂ ಒಳ್ಳೆ ಆಡ್ತಾರೆ. ಅದರಲ್ಲಿ ಪಾರ್ಟ್ ಮಾಡಿದಂಥ ಎಲ್ಲರೂ ನಮ್ಮ ಗೆಳೆಯರೇ, ನಮ್ಮ ಕರ್ನಾಟಕದವರೇ, ನಮ್ಮ ಪ್ರೀತಿಯ ಎಲ್ಲ ಇವರು ಆರ್ಟಿಸ್ಟ್ನವರೇ, ಎಲ್ರಿಗೂ ನಾನು ಸಪೋರ್ಟೆ. ಆದರೆ ಈಗ ಒಂದು ಆಟದಲ್ಲಿ ಒಬ್ಬ ಗೆಲ್ಲಲೇಬೇಕಲ್ಲ ಸರ್. ಹಾಗೆಗೋಸ್ಕರ ಪಾಪ ಈಗ ಅವನ ಡೆಡಿಕೇಶನ್ಗೆ ದೇವರು ಪ್ರತಿಫಲ ಕೊಡುವರು. ಯಾರು ಸಹ ಅದು ನ್ಯಾಯಬದ್ಧವಾಗಿ ಅಲ್ಲಿ ಯಾರು ಡೆಡಿಕೇಶನ್ ತೋರಿಸಿದರೆ ಅವರಿಗೆ ವಿನ್ನಿಂಗ್ ಕ್ಯಾಂಡಿಡೇಟ್ ಸಿಗಲೇಬೇಕು. ನೋಡೋಣ ಏನಾಗುತ್ತೆ ಅಂತ. ಈಗ ರೂಪೇಶ್ ಶೆಟ್ಟಿಯನ್ನು ತುಂಬ ವರ್ಷದಿಂದ ನೋಡ್ತಾ ಇದ್ದೀರಿ. ಸಾಕಷ್ಟು ಸೋಲುಗಳನ್ನು ಕಂಡು ಗಿರ್ಗಿಟ್ ಅಂತ ಒಂದು ಇತಿಹಾಸ ಕ್ರಿಯೇಟ್ ಮಾಡಿದಂಥ ಸಿನಿಮಾ ಮಾಡಿದರು. ಏನು ಅವರಲ್ಲಿ ಒಂದು ಪೊಟೆನ್ಷಿಯಲ್ ನೀವು ನೋಡಿದಿರಿ? ರೂಪೇಶ್ ಶೆಟ್ಟಿ ಒಬ್ಬ ನಿರ್ದೇಶಕ ಹೌದು, ಸಿಂಗರ್ ಕೂಡ ಹೌದು, ಪದ್ಯ ಕೂಡ ಹಾಡ್ತಾರೆ, ಬರೀತಾರೆ. ನಿಮ್ಮಲ್ಲಿ ಪರ್ಸನಲ್ ಕೇಳೋದು, ನವೀನ್ ಅಣ್ಣನವ್ರ ಹತ್ರ ರೂಪೇಶ್ ಹೇಗಿದ್ದಾರೆ ಮತ್ತು ಅವರಲ್ಲಿರೋ ಒಂದು ಪೊಟೆನ್ಷಿಯಲ್ ಏನು ಅಂತ? ಅಂದರೆ ಸಡನ್ನಾಗಿ ಹೀರೋ ಸಕ್ಸಸ್ ಆಗಬಾರ್ದು ಯಾವಾಗ ಸಹ. ಪೆಟ್ಟು ತಿಂದು ಸ್ಟ್ರಾಂಗ್ ಆಗಬೇಕು. ಅಂದರೆ ರೂಪೇಶ್ ಶೆಟ್ಟಿ ಬಹಳ ಸೋತಿದ್ದಾನೆ ಚಿತ್ರರಂಗದಲ್ಲಿ ಆಗಲಿ. ಆ ಒಂದು ಡೆಡಿಕೇಶನ್ ಏನೋ ಒಂದು ದೇವರು, ಅಶ್ವಿನಿ ದೇವತೆ ತಥಾಸ್ತು ಅಂತ ಹೇಳಿದ್ರು ಇವನ ಕಷ್ಟಕ್ಕೆ. ಅದು ಈಗ ಸಕ್ಸಸ್ ಆಗ್ತಾಯಿದೆ ಅಷ್ಟೇ. ಸೊ ಫಿನಾಲೆ ಹಂತದಲ್ಲಿದ್ದಾರೆ. ಇನ್ನೊಂದು ಕೆಲವೇ ಗಂಟೆಗಳಲ್ಲಿ ರೂಪೇಶ್ ವಿನ್ನರ ಅಥವಾ ಹೇಗೆ ಏನು ಅಂತ ಹೇಳಿ ಅಪ್ಡೇಟ್ ಬರ್ತದೆ. ಏನು ಹೇಳ್ತೀರಿ ಕೊನೆ ಹಂತದಲ್ಲಿ? ನಮ್ಮ ಮನೆಯ ಹುಡುಗ ವಿನ್ ಆಗಬೇಕಂತ ನಾನು ಹೇಳ್ತೇನೆ, ನನ್ನ ಮಗ ನಾನು ಹೇಳ್ತೇನೆ. ಆದರೆ ಅದಕ್ಕೊಂದು ನ್ಯಾಯ ಇದೆ. ಯಾರು ಅಲ್ಲಿ ಸ್ಪರ್ಧಿಸಿದ್ದಾರೆ, ಯಾರು ಡೆಡಿಕೇಶನ್ ತೋರಿಸಿದ್ದಾರೆ, ಅದು ಜಡ್ಜ್ಮೆಂಟ್ ಮಾಡೋದು ಬಿಗ್ ಬಾಸ್ ಮತ್ತು ಬಿಗ್ ಬಾಸ್ ತಂಡ. ಯಾವ ರೀತಿಯಲ್ಲಿ ತೀರ್ಪು ಕೊಡ್ತಾರೆ ನಮಗೆ ಸಹ ನೋಡಲಿಕ್ಕೆ ಒಂದು ಕುತೂಹಲ. ದೇವರು ಯಾರಿಗೆ ಪ್ರೈಸ್ ಕೊಡ್ತಾರೆ ನೋಡುವ. ರೂಪೇಶ್ ಶೆಟ್ಟಿಗೆ ನಿಮ್ಮ ಕಡೆಯಿಂದ ಏನಾದರೂ ಒಂದು ಮನದಾಳದ ಮಾತು? ದೇವರು ಒಳ್ಳೇದು ಮಾಡಲಿ. ಅವ ಬಿಗ್ ಬಾಸ್ ಆಗಿ ಗೆದ್ದು ಬಂದರೆ ಅವ ಬಿಗ್ ಬಾಸ್ ಥರ ಇಲ್ಲಿ ಇರುವುದು ಬೇಡ. ಮೊದಲೇ ಆಗಿದ್ದ ಹಾಗೇನೇ ಇರಲಿ. ಅದು ಗೆದ್ದಂತ ಅಲ್ಲಿ ಟೀಮಲ್ಲಿ ಬಿಗ್ ಬಾಸ್ ಇದ್ದರೆ ಸಾಕು. ಅವನ ಮೊದಲಿನ ಡೌನ್ ಟು ಅರ್ತ್ ಇನ್ನೂ ಮುಂದುವರಿಲಿ ಅಂತ ನನ್ನೊಂದು ಆಸೆ, ಆಶೀರ್ವಾದ ಅಷ್ಟೇ. ಧನ್ಯವಾದಗಳು. ಈಶ್ವರ.